ನಮಸ್ಕಾರ ಸ್ನೇಹಿತರೆ, ದೇವರಿದ್ದಾನೆ ಎನ್ನುವುದಕ್ಕೆ ಹಲವಾರು ಘಟನೆಗಳು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ದೇವರು ಯಾವ ರೂಪದಲ್ಲಿ ಬಂದು ನಮ್ಮನ್ನು ಬದುಕಿಸ್ತಾನೆ, ಯಾವ ರೂಪದಲ್ಲಿ ಬಂದು ನಮಗೆ ಆ ಬುದ್ಧಿಯನ್ನು ಕೊಡ್ತಾನೆ ಹೇಳೋಕ್ಕೆ ಆಗೋದಿಲ್ಲ. ಇದೇ ನೋಡಿ, ನದಿ ಪಕ್ಕ ಗಾಡಿ ವೇಗವಾಗಿ ಹೋಗುತ್ತಿರುವಾಗ ಬ್ರೇಕ್ ಫೇಲ್ ಆಗಿ ಆ ಗಾಡಿ ನದಿಯಲ್ಲಿ ಬೀಳುತ್ತೆ. ಆಗ ಅದೇ ನದಿಯಲ್ಲಿ ಮೀನುಗಳನ್ನು ಹಿಡಿಯುತ್ತಿರುವ ಕೆಲವು ಯುವಕರು ಈ ಗಾಡಿಯಲ್ಲಿ ಇದ್ದಂತಹ ವ್ಯಕ್ತಿಯನ್ನು ಹೊರತೆಗೆಯುವ ಪ್ರಯತ್ನದಲ್ಲಿ ತೊಡಗುತ್ತಾರೆ. ಆದರೆ ಅವರಿಗೆ ಈ ಗಾಡಿಯಲ್ಲಿದ್ದ ವ್ಯಕ್ತಿಗಳನ್ನು ಹೊರಗೆ ಹೇಗೆ ತೆಗೆಯುವುದು ಎಂಬ ಬುದ್ಧಿ ಬರೋದೇ ಇಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಯುವಕ ಆ ಬೋಟಿನ ಒಂದು ಲಾಠಿಯನ್ನು ಬಳಸಿ ಕಾರಿನ ಗಾಜನ್ನು ಒಡೆಯುತ್ತಾನೆ. ಅದೇ ಸಂದರ್ಭದಲ್ಲಿ ಕಾರಿನ ಒಳಗಡೆಯಿಂದ ಒಬ್ಬ ಮಹಿಳೆಯು ಕಿರುಚುವ ಶಬ್ದ ಕೇಳುತ್ತದೆ. ಆ ಬೋಟಿನಲ್ಲಿ ಇದ್ದಂತ ಇನ್ನೊಬ್ಬ ಯುವಕ ಒಬ್ಬ ಧೈರ್ಯಶಾಲಿಯಾಗಿರುತ್ತಾನೆ. ತಕ್ಷಣವೇ ನೀರಿನಲ್ಲಿ ಧುಮುಕಿ ಕಾರಿನ ಮೇಲ್ಗಡೆ ಇದ್ದಂತಹ ಛಾವಣಿಯನ್ನು ಮುರಿದು ಆ ಮಹಿಳೆಯ ಕೈಗಳನ್ನು ಎಳೆದು ಅವಳನ್ನು ಹೊರಗೆ ತೆಗೆಯುವ ಪ್ರಯತ್ನ ಮಾಡುತ್ತಾನೆ. ಹಾಗೆಯೇ ಅವನ ಪ್ರಯತ್ನ ಸಫಲವೂ ಕೂಡ ಆಗುತ್ತದೆ. ಆದರೆ ಆ ಸಂದರ್ಭದಲ್ಲಿ ಆ ಮಹಿಳೆ ತನ್ನ ಪ್ರೀತಿಯ ನಾಯಿ ಕೂಡ ಆ ಕಾರಲ್ಲಿದೆ ಎಂದು ಹೇಳುತ್ತಾಳೆ. ಹಾಗೆಯೇ ಅವಳು ಜೋರಾಗಿ ಅಳಲು ಪ್ರಾರಂಭ ಮಾಡುತ್ತಾಳೆ. ಕಾರಣ ಅವಳಿಗೆ ಆ ನಾಯಿ ಮೇಲಿದ್ದಂತಹ ಪ್ರೀತಿ ಅದು ಎಲ್ಲೂ ಸಾಯುತ್ತದೆ ಎಂದು ಅವಳು ಗಾಬರಿಯಾಗುತ್ತಾಳೆ. ಆ ಯುವಕನಿಗೆ ಆ ಮಹಿಳೆ ತಾಯಿನೂ ಆಗಿರಲಿಲ್ಲ, ತಂಗಿನೂ ಆಗಿರಲಿಲ್ಲ, ಪ್ರೀತಿಸುವ ಪ್ರೇಮಿಯೂ ಆಗಿರಲಿಲ್ಲ. ಹಿಂದೆ ಮುಂದೆ ನೋಡದೆ ಕಾರಿನ ಒಳಗೆ ಹೋಗಿ ಆ ನಾಯಿಯನ್ನು ಕೂಡ ಎಳೆದು ಹೊರಗೆ ತರುತ್ತಾನೆ. ನೋಡಿ ಸ್ನೇಹಿತರೆ, ದೇವರು ಯಾವ್ಯಾವ ರೂಪದಲ್ಲಿ ಬರುತ್ತಾನೆ. ಅದಕ್ಕೇನೆ ಹೇಳೋದು, ದೇವರ ಮೇಲೆ ನಂಬಿಕೆ ಇಡಿ. ನಂಬಿಕೆನೇ ಮುಖ್ಯ. ನಂಬಿದವರಿಗೆ ಭಗವಂತ ಕೈ ಬಿಡೋದಿಲ್ಲ. ಇನ್ನು ಈ ಘಟನೆ ನೋಡಿದರೆ ನೀವು ದೇವರ ಮೇಲೆ ನಂಬಿಕೆ ಜಾಸ್ತಿನೇ ಆಗುತ್ತದೆ. ಯಾಕೆಂದರೆ ದೇವರ ರೂಪದಲ್ಲಿ ಅಲ್ಲ, ಮನುಷ್ಯರ ರೂಪದಲ್ಲಿ ಬರುತ್ತಾನೆ. ಈ ಘಟನೆ ನಡೆದಿದ್ದು ಒಂದು ದೊಡ್ಡ ಅಂತಸ್ತಿನ ಅಪಾರ್ಟ್ಮೆಂಟ್ನಲ್ಲಿ. ಚಿಕ್ಕ ಮಗು ಆಟವಾಡುತ್ತಾ ಅಪಾರ್ಟ್ಮೆಂಟಿನ ಬಾಲ್ಕನಿಯಲ್ಲಿ ಕಾಲು ಜಾರಿ ಬೀಳುತ್ತಾ ಇರುತ್ತದೆ. ಆದರೆ ಆ ಮಗು ಬಾಲ್ಕನಿಯ ಗ್ಯಾಲರಿನ ಹಿಡಿದು ಅಲ್ಲಿ ನೇತಾಡುತ್ತಾ ಇರುತ್ತದೆ. ಹಾಗೆಯೇ ಜೋರಾಗಿ ಕಿರುಚುತ್ತಾ ಇರುತ್ತದೆ. ಅದೇ ಸಂದರ್ಭದಲ್ಲಿ ತಂದೆ ತಾಯಿಗಳು ಒಳಗಡೆ ಕೆಲಸ ಮಾಡುತ್ತಿರುತ್ತಾರೆ. ಓಡಿ ಬಂದು ಮಗುವನ್ನು ಎಳೆದು ಹಿಡಿಯುವ ಪ್ರಯತ್ನ ಮಾಡುತ್ತಾರೆ. ಹಾಗೆ ಆ ಅಪಾರ್ಟ್ಮೆಂಟ್ ಕೆಳಗಡೆ ಹೋಗುತ್ತಿರುವ ಒಬ್ಬ ವ್ಯಕ್ತಿ ಈ ಘಟನೆಯನ್ನು ನೋಡಿ ಆ ಮಗುವಿನ ದಾರುಣ ಪರಿಸ್ಥಿತಿ ಕಂಡು ಹಿಂದು ಮುಂದು ನೋಡದೆ ಅತಿ ಎತ್ತರದ ಅಪಾರ್ಟ್ಮೆಂಟ್ ಅನ್ನ ಹತ್ತಲು ಪ್ರಾರಂಭ ಮಾಡುತ್ತಾನೆ. ಅವನಿಗೆ ಅವನ ಪ್ರಾಣದ ಚಿಂತೆಯೇ ಬಿಟ್ಟು ಆ ಮಗುವನ್ನು ಉಳಿಸಲು ಅವನು ಆ ಎತ್ತರದ ಅಪಾರ್ಟ್ಮೆಂಟ್ ಅನ್ನು ಹತ್ತುತ್ತಾನೆ. ಅದೇ ಅಪಾರ್ಟ್ಮೆಂಟ್ ಕೆಳಗಡೆ ಹಲವಾರು ಜನರು ಓಡಾಡುತ್ತಿರುತ್ತಾರೆ. ಆದರೆ ಈ ವ್ಯಕ್ತಿಗೆ ಆ ಧೈರ್ಯ ಎಲ್ಲೂ ಬಂತೋ ಗೊತ್ತಿಲ್ಲ, ಮಂಗನ ಹಾಗೆ ಅಥವಾ ಸ್ಪೈಡರ್ ಮ್ಯಾನ್ ತರ ಈ ಅಪಾರ್ಟ್ಮೆಂಟ್ ಅನ್ನ ಹತ್ತುತ್ತಾನೆ. ಇದನ್ನು ನೋಡುತ್ತಿರುವ ಇನ್ನೂ ಹಲವಾರು ವ್ಯಕ್ತಿಗಳು ಆ ವ್ಯಕ್ತಿಗೆ ಚಪ್ಪಾಳೆಯನ್ನು ತಟ್ಟಿ ಸ್ಫೂರ್ತಿಯನ್ನು ತುಂಬುತ್ತಾರೆ. ತನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡದೆ, ತನ್ನ ಪ್ರಾಣದ ಬಗ್ಗೆ ಸ್ವಲ್ಪ ಯೋಚನೆ ಮಾಡದೆ ಈ ವ್ಯಕ್ತಿ ಮೇಲ್ಗಡೆ ಹತ್ತುತ್ತಾನೆ. ಕೊನೆಗೂ ಆ ಮಗು ಇದ್ದ ಬಾಲ್ಕನಿಗೆ ತಲುಪಿಯೇ ಬಿಡುತ್ತಾನೆ. ಅವನು ಆ ಮಗುವನ್ನು ಮೇಲಕ್ಕೆ ಎತ್ತಿ ಆ ಮಗುವನ್ನು ತಂದೆ ತಾಯಿಗಳಿಗೆ ಒಪ್ಪಿಸುತ್ತಾನೆ. ಈ ವ್ಯಕ್ತಿಯ ಹೆಸರೇ ಜಾನ್ಸನ್ ಮ್ಯಾಕ್ಸ್. ಈಗ ಈ ವ್ಯಕ್ತಿ ಈ ಊರಿನಲ್ಲಿ ಸ್ಪೈಡರ್ ಮ್ಯಾನ್ ಎಂದು ಹೆಸರುವಾಸಿಯಾಗಿದ್ದಾನೆ. ಈ ಘಟನೆ ನಡೆದ ಬಳಿಕ ಈ ವ್ಯಕ್ತಿ ಇಂಟರ್ವ್ಯೂ ಕೊಟ್ಟಾಗ ಎಲ್ಲರೂ ತನ್ನನ್ನು ಹೀರೋ ಎಂದು ಕರೆಯುತ್ತಾರೆ. ಆದರೆ ಅದು ತಪ್ಪು. ತಾನೊಬ್ಬ ಸಾಮಾನ್ಯ ಮನುಷ್ಯ ಏನು ಮಾಡಬೇಕೋ ಆ ಕೆಲಸವನ್ನು ತಾನು ಮಾಡಿದ್ದೇನೆ ಎಂದು ಹೇಳುತ್ತಾನೆ. ಹೊಸ ವರ್ಷ ಆಚರಣೆ ಅಂದರೆ ಅದರಲ್ಲೂ ಈ ವರ್ಷ ಎಲ್ಲರಿಗೂ 2020ರಿಂದ ಸಾಕಾಗಿತ್ತು. ಎಲ್ಲರೂ ಮಸ್ತು ಮಜಾ ಮಾಡಿ ರಾತ್ರಿ ಮಲಗಿದ್ದರು. ಅದೇ ತರ ಮೈಕಲ್ ತನ್ನ ಸ್ನೇಹಿತರ ಜೊತೆ ಮಜಾ ಮಸ್ತಿ ಮಾಡಿ ಮರುದಿನ ಎದ್ದು ಬಾಗಿಲು ತೆಗೆಯುತ್ತಾನೆ. ಅಲ್ಲಿ ಕಾದಿತ್ತು ಬೇಡದಿರುವ ಒಬ್ಬ ಅತಿಥಿ. ಬಾಗಿಲು ತೆಗೆದಾಗ ಮೈಕಲ್
ಅದೇನೋ ಕನಸೋ ಅದೇನೋ ನಿಜವೋ ಎಂದು ಅವನಿಗೆ ಅರ್ಥ ಆಗುತ್ತಿರಲಿಲ್ಲ. ಕಾರಣ ಅಲ್ಲಿದ್ದಿದ್ದು ಒಂದು ನಿಜವಾದ ಹುಲಿ. 2-3 ಬಾರಿ ತನ್ನ ಕಣ್ಣುಗಳನ್ನು ತಿಕ್ಕಿ ನೋಡಿದರೂ ಆಮೇಲೆ ಅವನಿಗೆ ಅರ್ಥವಾಗಿದ್ದು ಅದು ಕನಸಲ್ಲ, ಅದು ಅವನ ಮನೆ ಮುಂದೆ ಇರುವಂತಹ ಒಂದು ಹುಲಿಯಾಗಿತ್ತು. ಆ ಹುಲಿಯನ್ನು ನೋಡಿದರೆ ಅದು ಅಷ್ಟೇ ರಿಲ್ಯಾಕ್ಸ್ ಕೂಡ ಆಗಿತ್ತು. ಆದರೆ ಈ ವ್ಯಕ್ತಿಯ ಧೈರ್ಯವನ್ನು ನಾವು ಮೆಚ್ಚಲೇಬೇಕು ಸ್ನೇಹಿತರೆ. ಕಾರಣ ಯಾಕಂದರೆ ಯಾವುದೇ ಅಪಾಯ ನಮ್ಮ ಮುಂದೆ ಬಂದಾಗ ನಾವು ವಿಚಲಿತರಾಗುವುದು ಸಹಜನೇ. ಆದರೆ ಈ ವ್ಯಕ್ತಿ ಧೈರ್ಯಗೆಡದೆ ಅದು ನಿಜವಾದ ಹುಲಿ ಎಂದು ಗೊತ್ತಾದಾಗ ಮೆಲ್ಲಕ್ಕೆ ಅವನು ಹಿಂದೆ ಸರಿಯುತ್ತಾ ತನ್ನ ಬಾಗಿಲನ್ನು ಮುಚ್ಚಿಕೊಳ್ಳುತ್ತಾನೆ. ಒಂದು ವೇಳೆ ಅವನೇನಾದರೂ ಸ್ವಲ್ಪವೂ ಸದ್ದು ಮಾಡಿದ್ದರೆ ಆ ಹುಲಿ ಅವನ ಮೇಲೆ ಎರಗೋದು ಗ್ಯಾರಂಟಿ ಆಗಿತ್ತು. ಆದರೆ ತಕ್ಕ ಸಂದರ್ಭದಲ್ಲಿ ತಕ್ಕ ತಲೆಯನ್ನು, ಧೈರ್ಯ ಹಾಗೂ ಚಾತುರ್ಯತೆಯನ್ನು ನಾವು ಇಲ್ಲಿ ಮೆಚ್ಚಲೇಬೇಕು. ಹೆಚ್ಚಾಗಿ ಜನರು ಇಂಥ ಘಟನೆ ಬಂದಾಗ ಹುಚ್ಚರ ಥರ ಆಡಿ ತಮ್ಮ ಪ್ರಾಣ ಕಳೆದುಕೊಂಡ ಘಟನೆಗಳನ್ನು ನಾವು ಹಲವಾರು ವಿಡಿಯೋಗಳಲ್ಲಿ ನೋಡಿದ್ದೇವೆ. ಒಂದು ಥೇರಿಯ ಪ್ರಕಾರ ಮಾನವ ಮೊದಲು ಮಂಗನಾಗಿದ್ದ ಎಂದು ಹೇಳುತ್ತಾರೆ. ಅದಕ್ಕೆ ಮಂಗನಿಂದಲೇ ಮಾನವ ಎಂದು ಹಲವಾರು ಪುಸ್ತಕಗಳಲ್ಲೂ ಕೂಡ ನಾವು ಓದಿದ್ದೇವೆ, ನೋಡಿದ್ದೇವೆ. ಇನ್ನು ಈ ಸನ್ನಿವೇಶ ನೋಡಿದ ಮೇಲಂತೂ ಇದನ್ನು ನಾವು 100ಕ್ಕೆ 100 ಹೌದು ಎನ್ನಲೇಬೇಕು. ಇದೇ ಕಾರಣ ಮನುಷ್ಯ ಮೊದಲು ಮಂಗನಾಗಿದ್ದ ಎಂದು ಕೂಡ ಸಹಜವಾಗಿ ಹೇಳಬಹುದು. ಇನ್ನು ಝೂಗಳಲ್ಲಿ ಮನೆಯ ಅಕ್ಕಪಕ್ಕ ನಾವು ಕೋತಿಗಳನ್ನು ನೋಡಿದ್ದೇವೆ. ಅವು ನಾವು ಏನು ಮಾಡುತ್ತೇವೆ ಹಾಗೆಯೇ ಮಾಡುತ್ತವೆ. ಅವು ನಮ್ಮನ್ನ ಫಾಲೋ ಮಾಡುತ್ತವೆ. ಅವು ಕೂಡ ನಮ್ಮ ಹಾಗೆ ಅನುಕರಣೆ ಕೂಡ ಮಾಡುತ್ತವೆ. ಇನ್ನು ಚಿಂಪಾಂಜಿಗಳು ಕೇಳಬೇಕೆ ಸ್ನೇಹಿತರೆ? ಝೂ ಅಲ್ಲಿರುವ ಚಿಂಪಾಂಜಿಗಳ ಬಗ್ಗೆ ಹೇಳಬೇಕಾ? ಅವು ಕೂಡ ಇತ್ತೀಚೆಗೆ ತುಂಬಾನೇ ಮಾಡರ್ನ್ ಆಗಿಬಿಟ್ಟಿವೆ. ನಾವು ಏನು ಮಾಡುತ್ತೇವೆ ಅವು ಕೂಡ ಹಾಗೆ ಮಾಡುತ್ತವೆ. ಈ ಝೂಗೆ ಬರುವಂತಹ ಪ್ರವಾಸಿಗರ ಜೊತೆ ಈ ಚಿಂಪಾಂಜಿಗಳು ಫೋಟೋಗಳನ್ನ ತೆಗೆದುಕೊಳ್ಳುತ್ತವೆ. ಯಾವ ಭಂಗಿಗಳನ್ನು, ಯಾವ ಫೋಸ್ಗಳನ್ನು ಅವು ಕೊಡುತ್ತವೆ ಎಂದರೆ ನಾವುಗಳೇ ಗಾಬರಿಯಾಗಬೇಕು, ನಾವುಗಳೇ ಆಶ್ಚರ್ಯವಾಗಬೇಕು. ಅದರಲ್ಲೂ ಪಡ್ಡೆ ಹುಡುಗರು ಹುಡುಗಿಯರ ಕೊಂಡಾಗ ಹೇಗೆ ಮನಸ್ಸು ಚಂಚಲವಾಗುತ್ತದೆಯೋ ಅದೇ ರೀತಿ ಈ ಚಿಂಪಾಂಜಿಗಳ ಮನಸ್ಸು ಕೂಡ ಚಂಚಲವಾಗುತ್ತವೆ. ಈ ಚಿಂಪಾಂಜಿಗಳನ್ನೇ ನೋಡಿ ಹುಡುಗಿಯರ ಜೊತೆ ಯಾವ ರೀತಿಯ ಚೆಲ್ಲಾಟ ಚಕ್ಕಂದವನ್ನು ಆಡುತ್ತದೆ ಎಂದು. ಈ ಚಿಂಪಾಂಜಿಗಳು ಯಾವ ಹುಡುಗರಿಗಿಂತ ಕಡಿಮೆ ಇಲ್ಲ. ಸಿಕ್ಕ ಹುಡುಗಿಯರ ಜೊತೆ ಫ್ಲರ್ಟ್ ಕೂಡ ಮಾಡುತ್ತವೆ. ಈ ಚಿಂಪಾಂಜಿಗಳ ಆಟವನ್ನು ನೋಡಿಯೇ ಎಷ್ಟೋ ಜನ ಇವುಗಳ ಜೊತೆ ಸೆಲ್ಫಿಯನ್ನ, ವಿಡಿಯೋಗಳನ್ನ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಈ ಚಿಂಪಾಂಜಿಗಳನ್ನ ಸೆಲ್ಫಿ ಚಿಂಪಾಂಜಿಗಳೆಂದೇ ಹೆಸರುವಾಸಿಯಾಗಿವೆ. ಸ್ನೇಹಿತರೆ, ಇದೇ ಥರ ಇನ್ನೂ ಹಲವಾರು ವಿಡಿಯೋಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.